ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಮಮತಾ ಕೋಟ್ಯಾನ್ ಇದ್ದಾರೆ. ಯಾವೆಲ್ಲ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ನೋಡಬೇಕು. ಬಟ್ ಯಾವಾಗಲೂ ಹೇಳ್ಕೊಡುವಾಗ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್, ಇನೋವೇಟಿವ್ ರೆಸಿಪೀಸ್ ನಮಗೆ ಹೇಳ್ಕೊಡ್ತಾರೆ. ಇವತ್ತು ನೋಡೋಣ ಯಾವ ಇನೋವೇಷನ್ ಮಾಡಿ ಬಂದಿದ್ದಾರೆ ಅಂತೇಳಿ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗಿವತ್ತು ಯಾವ ರುಚಿಕರವಾದಂಥ ಇನೋವೇಟಿವ್ ರೆಸಿಪಿ ಏನಾದರೂ ಇದೆಯಾ, ಏನು ಹೇಗೆ? ಇವತ್ತೊಂದು ಪನ್ನೀರ್ ರೋಲ್ ಮಾಡುವ ಅಂತ. ಇನ್ನೊಂದು ಕೊಕೊನಟ್ ಟೆಂಡರ್ ಮಿಲ್ಕ್ ಶೇಕ್. ಟೆಂಡರ್ ಕೋಕೋನಟ್ ಮಿಲ್ಕ್ ಜ್ಯೂಸಾ? ಮಿಲ್ಕ್ ಶೇಕ್. ಓಕೆ. ಸೊ ಒಂದು ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್, ಇನ್ನೊಂದು ಪನ್ನೀರ್ ಉರ್ವಲ್. ಸೂಪರ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ಗೆ ಈಗ ಹಾಗಾದರೆ ನಮಗೆ ಏನು ಮಾಡಿಕೊಡ್ತಿದ್ದೀರಿ? ಪನ್ನೀರ್ ಉರ್ವಲ್ ಸ್ಟಾರ್ಟ್ ಮಾಡುವ. ಎಸ್. ಫಸ್ಟ್ ರೋಲ್ಗೆ ಪನ್ನೀರ್ ಹಾಕ್ತಿದ್ದೇನೆ. ನಂದಿನಿ ಅವರ ಪನ್ನೀರ್ ತಗೊಂಡಿದ್ದೀನಿ ಮೇಡಮ್. ಓಕೆ. ಸೊ ಕ್ಯೂಬ್ಸಲ್ಲೂ ಬರುತ್ತೆ, ನಿಮಗೆ ಸ್ಲ್ಯಾಬ್ಸಲ್ಲೂ ಸಿಗುತ್ತೆ, ಬೇಕಾದ ಶೇಪಲ್ಲೂ ಕಟ್ ಮಾಡ್ಬೋದು. ಇದು ಈಸಿ ಕ್ಯೂಬ್ಸಲ್ಲಿ ಸಿಗುವಾಗ ಅಲ್ವಾ? ಹೌದು. ಇದು ಸ್ವಲ್ಪ ಅದರಲ್ಲಿ ಉಪ್ಪುಂಟು, ಆದರೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಮೇಡಮ್. ಈಗ ಇದಕ್ಕೆ ಮೇಡಮ್ ನಾನಾದವರ ಮಸಾಲೆ. ಓಕೆ. ಸೊ ನಾನಾ ಮಸಾಲ, ಇದು ಆ್ಯಕ್ಚುಲಿ ಚಿಕನ್ ಮಸಾಲ ಆದರೂ ಕೂಡ ನಿಮಗೆ ಯಾವುದಕ್ಕೂ ಕೂಡ ಸರಿಯಾಗಿ ಹೊಂದಿಕೊಂಡು ಹೋಗುವಂಥ ಒಂದು ಮಸಾಲ. ಸಾಂಬಾರಿಗೂ ಹಾಕ್ಬೋದು, ಚಿಕನ್ ಗ್ರೇವಿಗೂ ಹಾಕ್ಬೋದು, ಸುಕ್ಕಗೂ ಹಾಕ್ಬೋದು, ಈ ಥರ ಉರ್ವಲ್ಗೂ ಹಾಕ್ಬೋದು ಅಲ್ವಾ? ಹೌದು ಮೇಡಮ್. ಈಗ ಇದು ಒಂದು 5 ನಿಮಿಷ ಇಡ್ಲಿ ಮೇಡಮ್. ಈಗ ಇದು ಮಿಕ್ಸ್ ಜಾರ್ಗೆ ಇದು ಕೆಂಪು ಮೆಣಸು ಬಿಸಿಲಿನಲ್ಲಿ ಬೇಯಿಸಿ ಮತ್ತೆ ಗೇರು ಬೀಜ ಹಾಕಿ ಕೂಡ ಬೇಯಿಸಿ ತಂದಿದ್ದೀನಿ ಮೇಡಮ್. ಎಷ್ಟು ಮೆಣಸು ಬೇಕಾಗುತ್ತೆ? ಒಂದು 8-10. 8-10 ಒಣಮೆಣಸು, ಅದನ್ನು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀರಾ? ಹಾಕಿ ಅದು ಮತ್ತೆ ಗೋಡಂಬಿ ಎರಡು ಒಟ್ಟಿಗೆ ಬೇಯಿಸ್ಕೊಂಡಿದ್ದೀರಾ? ಹೌದು ಮೇಡಮ್. ಹಾಂ. ನೀರು ಹಾಕಬೇಕಾ ಇದಕ್ಕೆ? ಇಲ್ಲ ಮೇಡಮ್, ಬೇಕಾಗಿಲ್ಲ. ಅದು ಮೆಣಸಲ್ಲಿ ನೀರು ಇರ್ತದೆ. ಸೊ ಫೈನ್ ಪೇಸ್ಟ್ ಆಗಬೇಕಲ್ಲ ಈಗ? ಸಾಕಲ್ಲ? ಸಾಕು. ಎಸ್. ನೆಕ್ಸ್ಟ್ ಇನ್ನು ಒಂದು ಬಾಣಲೆ ಕೊಡಿ ಮೇಡಮ್. ಬಾಣಲೆ. ಇನ್ನು ಆಯ್ತು. ಓಕೆ, ಹಾಕ್ತಿದ್ದೀರಾ ಮೇಡಮ್? ಈಗ 2 ಈರುಳ್ಳಿ ತಗೊಂಡಿದ್ದೇನೆ. ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಓಕೆ. ಎಣ್ಣೆ ಬಿಸಿಯಾಗಿದೆ ಮೇಡಮ್, ಹಾಕ್ತೇನೆ. ಸೊ ಇದು ಸೈಡ್ ಡಿಶ್ ಥರ ನಾವು ಯೂಸ್ ಮಾಡುವಂಥದ್ದಲ್ಲ? ಇದು ಚಪಾತಿಗೆ ಅದಕ್ಕೂ ಆಗುತ್ತೆ. ಹೌದು. ಚಿಕನ್ನಲ್ಲೂ ಉರ್ವಲ್, ಅದೂ ತುಂಬ ಟೇಸ್ಟಿ ಆಗಿರುತ್ತೆ. ವೆಜ್ ತಿನ್ನೋರಿಗೆ ಪನ್ನೀರ್. ಹಾಂ. ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗುತ್ತಾ ಹೇಗೆ? ಅಂದರೆ ಚಪಾತಿ ತಿನ್ನಲಿಕ್ಕೆ ಬೇಕಾದರೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಹೇಳಿ. ಮತ್ತೆ ಸಂತೋಷ್ ರೈಸ್ ಅನ್ನಕ್ಕಂತೂ ಅದ್ರ ಜೊತೆಗೆ ಅನ್ನ ಸಾರು, ಇದ್ರ ಜೊತೆಗೆ ಸೈಡ್ಗೆ ಇದು ಸೈಡ್ ಡಿಶ್ ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡ್ರೈ ಮಾತ್ರ. ಇದು ಲೈಟ್ ಬ್ರೌನ್ ಕಲರ್ ಬರಲಿ ಮೇಡಮ್. ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು. ಹೌದು. ಸೊ ಈಗ ಪನ್ನೀರಲ್ಲಿ ಮಾಡಿದರೆ, ಚಿಕನ್ನಲ್ಲಿ ಬೇರೆ ಇನ್ನೂ ಏನಾದರೂ ಇನ್ನೂ ಇನೋವೇಟಿವ್ ಆಗಿ ಬೇರೆದ್ರಲ್ಲಿ ಟ್ರೈ ಮಾಡಿದ್ದೀರಾ? ಈ ಒಂದು ರೆಸಿಪಿ ಎಗ್ಗಲ್ಲಿ, ಎಗ್ ಏನೋ ಉರ್ವಲ್. ಹೌದು. ಓಹ್, ಅದು ನೋಡಬೇಕು ಹೇಗಿರುತ್ತೆ ಅಂತೇಳಿ. ಅದು ಎಗ್ಗನ್ನು ಬೇಯಿಸಿ. ಸಮಥಿಂಗ್ ಡಿಫ್ರೆಂಟ್. ಬಟ್ ಅದು ಕಟ್ ಮಾಡಿ ಹಾಕೋದು ಬಹುಶಃ. ಆಗಿದೆ ಮೇಡಮ್. ಮಸಾಲೆ ಹಾಕ್ತಿದ್ದೇನೆ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋದಾ ಹೇಗೆ? ಅಂದರೆ ಆಲ್ರೆಡಿ ಬೆಂದಿರುತ್ತೆ, ಹಾಗಾಗಿ ಅದೇನು ಪ್ರಾಬ್ಲಮ್ ಬರೋದಿಲ್ಲ, ರಾ ಸ್ಮೆಲ್ ಬರೋದಿಲ್ಲ. ಇಲ್ಲ ಮೇಡಮ್. ಇದು ಸ್ವಲ್ಪ ಒಂದು ಬಿಸಿ ಆಗಲಿ ಅಂತ ಮಾಡಿ. ಗ್ಯಾಸ್ ಮೇಲೆ ಇರಲಿ ಮೇಡಮ್. ಈಗ ಇದಕ್ಕೆ ಕಲಸಿಟ್ಟಂಥ ಪನ್ನೀರನ್ನು ಹಾಕ್ತಿದ್ದೇನೆ.
ಉಪ್ಪು ಇದಕ್ಕೇನೆ ಹಾಕೊಂಡಿದ್ದೀರಿ ಆಲ್ರೆಡಿ. ಸ್ವಲ್ಪ ಹಾಕಿದ್ದೇನೆ, ಮತ್ತೆ ನೋಡ್ಕೊಂಡು ಮತ್ತೆ ಹಾಕು, ಯಾಕಂದ್ರೆ ಪನ್ನೀರಲ್ಲಿ ಕೂಡ ಉಪ್ಪು ಇರ್ತದಲ್ಲ ಮೇಡಮ್. ಮತ್ತೆ ನಾನಾ ಮಸಾಲ ಕೂಡ ಹಾಕಿದ್ದೇವೆ, ಅದರಲ್ಲೂ ಕೂಡ ಉಪ್ಪು ಇರ್ತದೆ. ಓಕೆ, ಬರೀ ಮೆಣಸು ಮತ್ತೆ ಗೋಡಂಬಿ ಮಾತ್ರ. ಹೌದು, ತುಂಬ ಗ್ರೇವಿ ಬೇಕಾದ್ರೆ ಅದು ರುಬ್ಬಿದ ಮಸಾಲೆ ಸ್ವಲ್ಪ ನೀರು ಹಾಕಿ ಮಾಡ್ಬೋದು, ಹಾಕ್ಬೋದು. ಇದು ಸ್ವಲ್ಪ ಉಪ್ಪು ಹಾಕ್ತೇನೆ ಮೇಡಮ್, ಉಪ್ಪು ಸ್ವಲ್ಪ ಹಾಕ್ತಿದ್ದೇನೆ. ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗಲೇ, ನೈಸ್ ಅರೋಮ. ಈಗ ನೀವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ರಲ್ಲ ಪನ್ನೀರ್, ಹೌದು, ಚಿಕನ್ ಕೂಡ ಹಾಗೆ ಮ್ಯಾರಿನೇಟ್ ಮಾಡಿ ಇಡ್ತೀರಿ. ಈಗ ಇದು ಸ್ವಲ್ಪ ಬೇಯಲಿ ಮೇಡಮ್, ಅಂದರೆ ಅದರಲ್ಲಿ ಮಸಾಲೆ ಮತ್ತೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು ಅಷ್ಟೇ, ಸಿಂಪಲ್. ಓ ಓಕೆ, ಸೊ ಇದು ಸ್ವಲ್ಪ ಹೊತ್ತು ಹಾಗೆ ಬೇಯಬೇಕು. ಸೊ ಬಟ್ ಇದಕ್ಕೆ ಎಕ್ಸ್ಟ್ರಾ ಏನು ಬೆಳ್ಳುಳ್ಳಿ ಅದು ಇದು ಏನು ಬೇಕಾಗಿಲ್ಲ, ನಾನಾ ಮಸಾಲದಲ್ಲೆಲ್ಲ ಇದೆ, ಎಲ್ಲ ಇದೆ, ಅದರಿಂದಾಗಿ ಏನು ಬೇಕಾಗಿಲ್ಲ. ಇಲ್ದಿದ್ರೆ ಅದು ಹಾಕದಿದ್ರೆ ಪನ್ನೀರ್ಗೆ ಅರಶಿನ, ಗರಂ ಮಸಾಲ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ರೆ ಬೇಗ ಆಗ್ತದೆ ಮೇಡಮ್. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ ಮೇಡಮ್. ಇದಾಗಿದೆ ಮೇಡಮ್, ಈಗ ಒಂದು ಒಗ್ಗರಣೆ ಕೊಡು. ಓಕೆ, ಸೊ ಇದಾಯಿತು, ಫಿನಿಶ್. ಈ ಕಡೆ ಇಟ್ಕೊಳ್ಳೋಣ, ತಗೊಳ್ಳಿ. ಎಣ್ಣೆ ಹಾಕ್ತಿದ್ದೇನೆ. ಬಹಳ ಸಿಂಪಲ್ ಆಗಿ ಆಗುತ್ತಲ್ಲ? ಹೌದು ಮೇಡಮ್, ಬೇಗ ಕೂಡ ಆಗುತ್ತೆ. ಜಸ್ಟ್ ಇದೊಂದು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಮಾತ್ರ. ಹೌದಲ್ವಾ? ಗೇರು ಬೀಜ ಹಾಕ್ತಿದ್ದೇನೆ ಮೇಡಮ್. ಸೊ ನಾವೆಲ್ಲ ರೆಸ್ಟೋರೆಂಟಲ್ಲಿ ಹೋದಾಗ ಜಸ್ಟ್ ಇಷ್ಟಕ್ಕೇ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದರೆ ಕ್ವೈಟ್ ಆ ಕ್ವಾಂಟಿಟಿಗೆ, ಅಂದರೆ ನಾವು ಎಷ್ಟು ತಗೊಳ್ತೇವಲ್ಲ ಅದರಲ್ಲಿ ಒಂದು 2-3 ಸಾರಿ ಮನೆಯಲ್ಲೇ ಮಾಡ್ಬೋದು ಆ ಒಂದು ಎಕ್ಸ್ಪೆನ್ಸಿಗೆ ಅಲ್ವಾ? ಸೂಪರ್. ಬಟ್ ಎಕ್ಸ್ಪೆನ್ಸಿವ್ಗಿಂತ ನಾವು ಹೇಳೋದಾದರೆ ಆರೋಗ್ಯಕ್ಕೂ ತುಂಬ ಉತ್ತಮ ಮನೆಯಲ್ಲೇ ಮಾಡಿಕೊಂಡ್ರೆ. ಸೊ ಎಕ್ಸ್ಟ್ರಾ ಆ್ಯಡೆಡ್ ಕಲರ್ಸ್ ಇಲ್ಲ, ನೀವೀಗ ಗ್ರೈಂಡ್ ಮಾಡಿ ಹಾಕಿದ್ರಿ ಅಂದರೆ ನೀರಲ್ಲಿ ಬೇಯಿಸಿ ಅದರ ನ್ಯಾಚುರಲ್ ಕಲರ್ ಬಿಟ್ಕೊಂಡಿದೆ. ಸೊ ಕಲರ್ ಹಾಗೇನೆ ಸಾಕಾಗುತ್ತೆ. ಗ್ಯಾಸ್ ಸ್ವಲ್ಪ ಬ್ರೌನ್ ಕಲರ್ ಬಂದೆ ಮೇಡಮ್. ಈಗ ರೆಡ್ ಚಿಲ್ಲಿ ಹಾಕ್ತಿದ್ದೇನೆ, ಕರಿಬೇವು ಹಾಕ್ತಿದ್ದೇನೆ. ಕರಿಬೇವು ಸ್ವಲ್ಪ ಜಾಸ್ತಿ. ಆಗಿದೆ ಮೇಡಮ್, ಗ್ಯಾಸ್ ಆಫ್ ಮಾಡೋದಾ? ಸೊ ಇಟ್ಸ್ ರೆಡಿ. ಹಾಂ, ಈಗ ಹಾಕ್ತಿದ್ದೇನೆ ಮೇಡಮ್. ಓಕೆ, ಸೊ ಇನ್ನು ಡೈರೆಕ್ಟ್ ಸರ್ವಿಂಗಾ? ಹೌದು ಮೇಡಮ್, ತಗೋ ಸರ್ವ್ ಮಾಡಿ. ಇದಾಗಿದೆ ಮೇಡಮ್, ಈಗ ಹಾಕ್ತಿದ್ದೇನೆ. ಬಿಸಿ ಬಿಸಿಯಾದ ಪನ್ನೀರ್ ಉರ್ವಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆರಾಮ ಸೂಪರಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಚಪಾತಿ ಆಗಿರಲಿ ಅಥವಾ ಸ್ಟಾರ್ಟರ್ಸ್ ಥರ ಆಗಿರಲಿ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಥರನೂ ಕೂಡ ಇದನ್ನು ಬಳಸ್ಕೊಳ್ಬೋದು. ವೆರಿ ಆರೋಮ್ಯಾಟಿಕ್ ಪನ್ನೀರ್ ಉರ್ವಾಲ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಉರ್ವಲ್ ತಯಾರಿಸುವ ವಿಧಾನ: ಮೊದಲು 1 ಪ್ಯಾಕೆಟ್ ಪನ್ನೀರಿಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲಾ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಕೊಳ್ಳಿ. ನಂತರ 8 ರಿಂದ 10 ನೆನೆಸಿದ ಒಣಮೆಣಸನ್ನು ಹಾಗೂ ಗೋಡಂಬಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯುತ್ತಾ ಬೇಯಿಸಿ. ಮಸಾಲೆ ಬೆಂದ ನಂತರ ಮ್ಯಾರಿನೇಟ್ ಮಾಡಿದ ಪನ್ನೀರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಅರ್ಧ ಚಮಚದಷ್ಟು ಬೆಲ್ಲ ಹಾಕಿ 1-2 ನಿಮಿಷ ಬೇಯಿಸಿ. ಬಳಿಕ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಪನ್ನೀರ್ ಉರ್ವಲ್ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.